ಇಂಡಿಯಾದಲ್ಲೇ ಇರೋ ಥರ ಫೀಲ್ ಆಗ್ತಾ ಇದೆ ಇವತ್ತು ನಮಗೆ. ಟೊರೊಂಟೊ ನಾಥನ್ ಫಿಲಿಪ್ ಸ್ಕ್ವೇರ್ ಅಲ್ಲಿ ನಾವು ಪೊಟೊಟೊ ಸ್ಪೈರಲ್ ಬ್ಯಾಂಗ್ಳೂರಲ್ಲಿ ಚಾಟ್ ಸ್ಟ್ರೀಟಲ್ಲಿ ತಿಂತಾ ಇದ್ವಿ, ಅದೇ ನೆನಪಾಗ್ತಾ ಇದೆ. ಅಲ್ಲಿ ಯಶ್ದು ಕಟ್ಔಟ್ ನೋಡಿ ತುಂಬಾ ಖುಷಿ ಆಯ್ತು. ನಾನು ಅವ್ನು ಯಾವಾಗಲೂ ಹೇಳ್ತೀನಿ ನನ್ನ ಮೇಲೆ ಪ್ರೀತಿ ಇದ್ರೆ ಏನಾದ್ರು ತಿನ್ನು ಅಂತ. ಅದಕ್ಕೆ ಅವನು ಒಂದೊಂದ್ಸರಿ ನಾನೇನಾದ್ರು ತಿನ್ಸಕ್ಕೆ ಬಂದಾಗ ಏನ್ ಹೇಳ್ತೀರಿ? ಪ್ರೀತಿ ಆ ಥರ ಹೇಳ್ತಾರೆ. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ನಾವು ಇವತ್ತು ಡೌನ್ ಟೌನ್ ಬಂದಿದ್ದೀವಿ. ಇಲ್ಲಿ ಟೊರೊಂಟೊ ಡೌನ್ ಟೌನ್ ನ್ಯಾಥನ್ ಫಿಲಿಪ್ ಸ್ಕ್ವೇರಲ್ಲಿ ಇಂಡಿಯನ್ ಫುಡ್ ಫೆಸ್ಟಿವಲ್ ನಡೀತಾ ಇದೆ. 2 ದಿನ ಇತ್ತು, ನಿನ್ನೆ ಮತ್ತು ಇವತ್ತು ಆಗ್ತಾ ಇದೆ. ಸೊ ಅದನ್ನು ನೋಡೋಕ್ಕೆ ಬಂದಿದ್ದೀವಿ. ಯಾವಾಗಲೂ ಕಾರಲ್ಲೇ ಬರ್ತಾ ಇದ್ವಿ, ಬಟ್ ಡೌನ್ ಟೌನಲ್ಲಿ ಪಾರ್ಕಿಂಗ್ ಎಲ್ಲ ಸ್ವಲ್ಪ ಇಶ್ಯೂ ಆಗುತ್ತೆ, ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಟ್ರೈನಲ್ಲಿ ಹೋಗಿನೂ ತುಂಬ ದಿನ ಆಗಿತ್ತು, ಹಾಗಾಗಿ ಇವತ್ತು ಟ್ರೈನಲ್ಲಿ ಬಂದ್ವಿ. ರೇಯನ್ಸ್ಗೂ ಖುಷಿ ಆಯ್ತಲ್ಲ ರೇಯನ್ಸ್? ಟ್ರೈನಲ್ಲಿ ಬರೋಕ್ಕೆ ಖುಷಿ ಆಗುತ್ತಲ್ಲ. ಕಾರಲ್ಲಿ ಏನು ಅಂತ ಮಜಾ ಬರಲ್ಲ ಅವನಿಗೆ. ಇವಾಗ ಟ್ರೈನಲ್ಲೂ ತುಂಬ ದಿನ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಟ್ರೈನಲ್ಲಿ ಬಂದ್ವಿ. ಸೊ ಇವಾಗ beautiful. What an ಇಂಡಿಯಾದಲ್ಲೇ ಇರೋ ಥರ ಫೀಲ್ ಆಗ್ತಾ ಇದೆ ಇವತ್ತು ನಮಗೆ. ಟೊರೊಂಟೊ ನಾಥನ್ ಫಿಲಿಪ್ ಸ್ಕ್ವೇರಲ್ಲಿ ಒಂದು 100+ ಫುಡ್ ಸ್ಟಾಲ್ಸ್ ಇದೆ. ಎಲ್ಲ ಸ್ಟೇಟಿದ್ದು ಇದೆ. ಗುಜರಾತ್, ನಮ್ಮ ಕರ್ನಾಟಕದು, ಸೌತ್ ಇಂಡಿಯನ್ಸ್ ಬೇರೆನೇ ಇದೆ, ನಾರ್ತ್ ಇಂಡಿಯನ್ ಬೇರೆ ಇದೆ, ಗುಜರಾತ್ ಅವ್ರದ್ದಿದೆ. ಸೊ ಎಲ್ಲ ಕ್ಯೂಸಿನ್ಸ್ ನಮ್ದು ಇಂಡಿಯಾದು ಇದೆ ಇವತ್ತು. ಸೊ ಅದ್ರ ಜೊತೆಗೆ ಅಲ್ಲಿ ಏನೋ ಕಲ್ಚರಲ್ ಪ್ರೋಗ್ರಾಮ್ಸ್ ಬೇರೆ ಆಗ್ತಾ ಇದೆ. ಒಳ್ಳೊಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್, ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಸಿಂಗ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಇಂಡಿಯನ್ಸು ಜೊತೆಗೆ ಕೆನಡಿಯನ್ಸ್ ಕೂಡ ಇಂಡಿಯನ್ ಫುಡ್ಡನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನನ್ನ ಬ್ಯಾಕ್ಗ್ರೌಂಡಲ್ಲೇ ನೋಡ್ತಾ ಇರ್ಬೋದು, ತುಂಬ ಜನ ಪಾನಿಪುರಿ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಪಾನಿಪುರಿ, ಬಿರಿಯಾನಿ, ರೋಟಿ ತಿನ್ನೋದ್ರಲ್ಲಿ. ಈಗ ನಾವೇನು ತಿನ್ನೋದು ಅಂತ ನೋಡಬೇಕು. ನಾವು ಪೊಟೊಟೊ ಸ್ಪೈರಲ್ ಬ್ಯಾಂಗ್ಳೂರಲ್ಲಿ ಚಾಟ್ ಸ್ಟ್ರೀಟಲ್ಲಿ ತಿಂತಾ ಇದ್ವಿ, ಅದೇ ನೆನಪಾಗ್ತಾ ಇದೆ. ಸಿಕ್ಕಿದೆಲ್ಲ ತಿಂತಾ ಇದೀವಿ, ಜೊತೆಗೆ ಅಲ್ಲಿ ಡ್ಯಾನ್ಸ್ ನೋಡ್ಕೊಂಡು ಮಜಾ ಆಗ್ತಾ ಇದೆ. ಕುಲ್ಚಾ ಮತ್ತೆ ಚನಾ ತಗೊಂಡಿದ್ದೀವಿ.
ಇಂಡಿಯನ್ ಫುಡ್ ಫೆಸ್ಟಿವಲನ್ನು ತುಂಬ ಎಂಜಾಯ್ ಮಾಡಿದ್ವಿ. ಎಸ್ಪೆಷಲಿ ಅಲ್ಲಿ ಯಶ್ದು ಕಟ್ಔಟ್ ನೋಡಿ ತುಂಬ ಖುಷಿ ಆಯಿತು. ಎಲ್ಲರದು ಇತ್ತು ಆಲ್ಮೋಸ್ಟ್ ಲೈಕ್ ಅಮಿತಾಬ್ ಬಚ್ಚನ್ದು, ರಜನಿಕಾಂತ್ದು, ಯಶ್ದು. ಆದರೂ ನಮಗೆ ಜಾಸ್ತಿ ಖುಷಿಯಾಗಿದ್ದು ಯಶ್ ಕಟ್ಔಟ್ ನೋಡಿ. ಇದಾಗಿತ್ತು ನಮ್ಮ ಟೊರೊಂಟೊ ಅಲ್ಲಿ ನಡೆದಂಥ ಟೇಸ್ಟ್ ಆಫ್ ಇಂಡಿಯಾ ಫುಡ್ ಫೆಸ್ಟಿವಲ್ ಬಗ್ಗೆ ಒಂದು ಸಣ್ಣ ವ್ಲಾಗ್. ನಮಗಂತೂ ತುಂಬ ಖುಷಿ ಆಯಿತು. ತುಂಬ ಜನ ಇಂಡಿಯನ್ಸ್ನ ಒಂದೇ ಕಡೆ ಇಲ್ಲಿ ಟೊರೊಂಟೊದಲ್ಲಿ ನೋಡಿ, ಹಾಗೆ ಒಳ್ಳೆ ಯಮ್ಮಿ ಫುಡ್ ಎಂಜಾಯ್ ಮಾಡಿನೂ ತುಂಬ ಖುಷಿ ಆಯಿತು. ಬಟ್ ಸುಸ್ತು ಕೂಡ ಆಯಿತು ಆ್ಯಕ್ಚುಲಿ. ಆಮೇಲೆ ಮಧ್ಯಾಹ್ನ ಸಂಜೆ ಆಗ್ತಿದ್ದಂಗೆ ತುಂಬ ರಶ್ ಆಗಿಬಿಡ್ತು. ಏನಾದ್ರು ತಗೋಬೇಕು ಅಂದರೆ ಒಂದೊಂದು ಫುಡ್ ಸ್ಟಾಲ್ ಮುಂದೆನೂ 1 ಕಿಲೋಮೀಟರ್ ಉದ್ದ ಲೈನ್ ಇತ್ತು. ಸೊ ತುಂಬ ಟಯರ್ಡ್ ಆಗಿಬಿಡ್ತು ಲಾಸ್ಟ್ಗೆ. ಸೊ ಸ್ವಲ್ಪ ಬೇಗ ಬಂದ್ಬಿಟ್ವಿ ನಾವು ಆಮೇಲೆ ಮನೆಗೆ. ಸೊ ಇವಾಗ ಈ ವ್ಲಾಗ್ ಎಂಡ್ ಮಾಡೋ ಮುಂಚೆ ನಾನು ಇವಾಗ ಒಂದು ಮ್ಯಾಂಗೋ ಸ್ಯಾಲೆಡ್ ಮಾಡೋಣ ಅಂತ ಹೊರಟಿದ್ದೆ. ಈ ಥಾಯ್ ರೆಸ್ಟೋರೆಂಟಲ್ಲಿ ನಾನು ತಿಂದಿದ್ದೆ. ಅದು ಆ್ಯಕ್ಚುಲ್ ರೆಸಿಪಿಯೇ ನನಗೆ ಗೊತ್ತಿಲ್ಲ, ಬಟ್ ನಾನು ಅಲ್ಲಿ ತಿಂದಿದ್ದು ರೀತಿನಲ್ಲಿ ನನಗೆ ಅದು ತುಂಬ ಇಷ್ಟ ಆಗಿತ್ತು. ಸೊ ಅದನ್ನು ಇವತ್ತು ಮಾಡೋಣ, ಮನೆಯಲ್ಲಿ ಟ್ರೈ ಮಾಡೋಣ, ಹೇಗೆ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಇವಾಗ ಮಾಡೋಕ್ಕೆ. ಊಟದ ಜೊತೆ ಈ ಸ್ಯಾಲೆಡನ್ನು ಕೊಟ್ಟರೆ ಊಟಕ್ಕಿಂತ ಮುಂಚೆ ಒಂಥರ ಸ್ಟಾರ್ಟರ್ ಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಮಾಡೋಣ ಇವಾಗ. ರೇಂಜ್ ಹೆಲ್ಪ್ ಮಾಡ್ತೀಯಾ ನನಗೆ? ಯಾವುದಕ್ಕೆ? ಬೈಲಿ ಮ್ಯಾಂಗೋ ಸ್ಯಾಲೆಡ್ ಮಾಡಕ್ಕೆ ಹೆಲ್ಪ್ ಮಾಡ್ತೀಯಾ? ತಿನ್ನಕ್ಕೆ ಹೆಲ್ಪ್ ಮಾಡ್ತೀಯಾ, ಮಾಡಕ್ಕೆ ಹೆಲ್ಪ್ ಮಾಡ್ತೀಯಾ? ಮಾಡಕ್ಕೆ. ಯಾಕಂದ್ರೆ ತಿನ್ನಕ್ಕೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ಅದು ಮ್ಯಾಂಗೋ ಅಂದ್ರೆ ಹುಳಿ ಅಲ್ವಾ, ಒಂದು ಸ್ವಲ್ಪ ಹುಳಿ ಇರೋದೆಲ್ಲ ಅವ್ನಿಗೆ ಇಷ್ಟ ಆಗೋದಿಲ್ಲ. ನನಗೆ ಆ್ಯಕ್ಚುಲಿ ಹೇಳ್ತಿದ್ದಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಹುಳಿ ಅಂತ. ಸೊ ಹುಳಿ ಅಂದರೆ ಅದು ತುಂಬ ಹುಳಿ ಮ್ಯಾಂಗೋ ಅಲ್ಲ, ಒಂದು ಸ್ವಲ್ಪ ಈ ನಮ್ಮ ತೋತಾಪುರಿ ಎಲ್ಲ ಸಿಗುತ್ತೆ, ಅಂದರೆ ಒಂದು ಸ್ವಲ್ಪ ಹುಳಿನೂ ಇರುತ್ತೆ, ಸ್ವೀಟು ಇರುತ್ತೆ. ಸೊ ಆ ಥರದ ಮ್ಯಾಂಗೋ ಇದಕ್ಕೆ ಸೂಟ್ ಆಗುತ್ತೆ. ಅದರಲ್ಲಿ ಮಾಡೋಣ ಇವಾಗ, ಓಕೆನಾ? ಸೊ ಮ್ಯಾಂಗೋ ಸ್ಯಾಲೆಡ್ ಮಾಡೋಕ್ಕೆ ನಾವು ಮ್ಯಾಂಗೋ ಕಟ್ ಮಾಡ್ಕೊತಾ ಇದ್ದೀವಿ ಅಲ್ಲ ರೇಂಜ್? ಏನು ಬೇಕು ಮ್ಯಾಂಗೋ ಸ್ಯಾಲಡ್ಗೆ? ಮ್ಯಾಂಗೋ ಸಲಾದಿಗೆ ಮ್ಯಾಂಗೋ ಸಲಾಡ್ ಅಂತ ಹೆಸರು. ಯಾರು ಸಹ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಮ್ಯಾಂಗೋನೇ ಹಾಕ್ಬೇಕು ಅಂತ. ಎಕ್ಸಾಕ್ಟ್ಲಿ. ಬಟ್ ಹಣ್ಣು ಮ್ಯಾಂಗೋ ಅಲ್ಲ, ಮಾವಿನ ಹಣ್ಣಲ್ಲ, ಮಾವಿನ ಕಾಯಿ ಹಾಕಬೇಕು. ಮ್ಯಾಂಗೋ ರಾ ಮ್ಯಾಂಗೋ ಹಾಕಬೇಕು, ಓಕೆನಾ? ಓಕೆ. ಸೊ ಅದನ್ನೇ ಇವಾಗ ನಾವು ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಸೊ ನೀನು ಸಹ ತಿನ್ಬೇಕು ಒಟ್ಟಿಗೆ. ಇದನ್ನ ಒಂದು ಉದ್ದುದ್ದ ಹೆಚ್ಚಿಕೊಳ್ತಾ ಇದ್ದೀನಿ ನಾನು. ಇದ್ರ ಜೊತೆ ಮ್ಯಾಂಗೋ ಜೊತೆ ನಾವು ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತೆ ಸ್ವಲ್ಪ ಆನಿಯನ್ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಉದ್ದುದ್ದ. ಚೆನ್ನಾಗಾಗುತ್ತೆ. ಕ್ರಂಚಿ ವೆಜಿಟೇಬಲ್ಸ್ ಏನೆಲ್ಲ ರಾ ತಿನ್ಬೋದು ಅದೆಲ್ಲ ಹಾಕ್ಬೋದು, ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದೇನೋ ಹಾಕ್ತಾ ಇದೀವಿ. ಏನ್ರಿ ಏನು? ಗ್ರೀನ್ ಅನಿಯನ್ಸ್ ಹಾಕ್ತಾ ಇದೀವಿ. ಸೊ ಏನೆಲ್ಲ ಕ್ರಂಚ್ ಇದೆ ಅದೆಲ್ಲ ಹಾಕಿದೀನಿ, ಬಟ್ ಕುಕುಂಬರ್ ಎಲ್ಲ ಹಾಕಕ್ ಹೋಗ್ತಾ ಇಲ್ಲ, ಅದು ಡಿಫ್ರೆಂಟ್ ಟೇಸ್ಟ್ ಆಗ್ಬಿಡುತ್ತೆ. ಅಂಡ್ ಇದಕ್ಕೆ ಇವಾಗ ನಾನೊಂದು 2 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ತಾ ಇದೀನಿ. ಮೇಲೆ ಇಲ್ಲೊಂದ್ ಸ್ವಲ್ಪ ನಾನು ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಇದು ಚಿಲ್ಲಿ ಪೇಸ್ಟ್ ಇದೆ ನಂದು, ಇದು ಶೇಜ್ವಾನ್ ಚಟ್ನಿ. ಇದು ಎನಿ ಚಿಲ್ಲಿ ಸಾಸ್ ಯಾವುದೇ ಆದ್ರೂ ಹಾಕ್ಬೋದು. ಇದು ಎಷ್ಟು ಖಾರ ಬೇಕೋ ಅಷ್ಟು. ನಾನೊಂದು 2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಪೀನಟ್ಸ್ ಇದೆ, ಹುರ್ಕೊಂಡಿರೋದು, ಅಂದ್ರೆ ಫ್ರೈಡ್ ಪೀನಟ್ಸ್. ಇದು ರಾ ಅಲ್ಲ, ಅದನ್ನು ಹಾಕ್ತಾ ಇದ್ದೀವಿ. ಹಾಕ್ರಿ ಅಂಚ್. ಹಂಗೆ ಇದೆಲ್ಲ ಇವಾಗ ಮಿಕ್ಸ್ ಮಾಡೋಣ ಒಟ್ಟಿಗೆ. ಉಪ್ಪು ಆ್ಯಕ್ಚುಲಿ ಹಾಕಬೇಕಾಗಿಲ್ಲ, ಯಾಕಂದರೆ ನಾವು ಸೋಯಾ ಸಾಸ್ ಹಾಕಿದ್ದೀವಿ. ಸೊ ಅದು ಅದರಲ್ಲೇ ಇರುತ್ತೆ ಸ್ವಲ್ಪ ಸಾಲ್ಟು. ಬೇಕಿದ್ರೆ ಟೇಸ್ಟ್ ನೋಡ್ಕೊಂಡು ಹಾಕೋಬೋದು. ಇದಕ್ಕೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ದು ಏನ್ ರೆಡಿ ಆಯ್ತು? ಮ್ಯಾಂಗೋ ಸ್ಯಾಲಡ್. ಒಂದ್ಸರಿ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹುಳಿ ಸಿಹಿ ಟೇಸ್ಟ್. ಇವಾಗ ರಿಯಾನ್ಶು ಟ್ರೈ ಮಾಡ್ತಾನೆ. ಅವ್ನು ಹುಳಿ ಇಷ್ಟ ಇಲ್ಲ, ಆದ್ರೂ ಇವಾಗ ಟ್ರೈ ಮಾಡ್ತಾನೆ ಅವನು. ಯಾಕಂದ್ರೆ ನಾನು ಅವ್ನು ಯಾವಾಗ್ಲೂ ಹೇಳ್ತೀನಿ ನನ್ನ ಮೇಲೆ ಪ್ರೀತಿ ಇದ್ರೆ ಏನಾದ್ರು ತಿನ್ನು ಅಂತ. ಅದಕ್ಕೆ ಅವನು ಒಂದೊಂದ್ಸರಿ ನಾನೇನಾದ್ರು ತಿನ್ಸಕ್ಕೆ ಬಂದಾಗ ಏನ್ ಹೇಳ್ತೀಯ ರಿಯಾನ್ಶ್? ಪ್ರೀತಿ ಇದೆ ಆದ್ರೂ ತಿನ್ನಲ್ಲ ಅಂತ ಏನ್ ಹೇಳ್ತೀಯ ಹೇಳು? ಪ್ರೀತಿ ಇದೆ ಆದ್ರೂ ಸಹ ತಿನ್ನಲ್ಲ ಆತರ ಹೇಳ್ತಾನೆ. ಅವನಿಗೆ ಇವಾಗ ಗೊತ್ತಾಗಿದೆ, ಇವಳು ಹಿಂಗೆ ಹೇಳ್ತಾಳೆ, ಈಗ ಏನಾದ್ರು ತಿನ್ಸ್ಬೇಕು ಅಂದ್ರೆ ಪ್ರೀತಿ ಇದ್ರೆ ತಿನ್ನು ಅಂತ. ಅದಕ್ಕೆ ನಾನೇನಾದ್ರು ತಗೊಂಬರುವಾಗ್ಲೇ ಸ್ಟಾರ್ಟ್ ಮಾಡ್ತಾನೆ ಅವನು. ನನಗೆ ಪ್ರೀತಿ ಇದೆ ಆದ್ರೂ ನಾನು ತಿನ್ನಲ್ಲ ರೇಂಜ್. ಓಕೆ.
ಸೊ ಇವಾಗ ತಿಂತಾನೆ. ಈಗ ಅದು ಪೀನಟ್ಸ್ ಜೊತೆ ಕೊಡ್ತೀನಿ. ಅದು ಆ್ಯಕ್ಚುಲಿ ಹುಳಿ ಟೇಸ್ಟು, ಆಮೇಲೆ ಆ ಸ್ವೀಟು, ಆಮೇಲೆ ಅದ್ರ ಜೊತೆ ಕ್ರಂಚಿ ಪೀನಟ್ಸ್ ಸಿಕ್ಕಿದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೈಲಿ ಬೇಗ ಬೈಲಿ ಮಾಡು. ಇಲ್ಲಿ ರಿಯಾಕ್ಷನ್ ವಿಡಿಯೋ ಇಲ್ಲಿ ಈ ಕಡೆ ಬರಬೇಕು, ಹೆಂಗಿದೆ ಅಂತ ಹೇಳಕ್ಕೆ. ಚೆನ್ನಾಗಿದ್ಯಾ? ಹುಳಿ ಇಲ್ಲ, ಸ್ವೀಟ್ ಇದೆ, ಸೂಪರ್ ಆಗಿದೆ ಆಕ್ಚುಲಿ. ನಾನು ತಿಂದು ನೋಡ್ತೀನಿ ಇವಾಗ, ಓಕೆನಾ? ಸೊ ಗುಡ್. ಸೊ ಇದಾಗಿತ್ತು ಇವತ್ತಿನ ನಮ್ಮ ಒಂದು ವಿಡಿಯೋ. ಇದನ್ನ ಆಕ್ಚುಲಿ ಈ ಮ್ಯಾಂಗೋ ಸಾಲಡ್ ಅನ್ನ ಮ್ಯಾಂಗೋ ಬದಲು ಪಪಾಯದಲ್ಲೂ ಮಾಡ್ತಾರೆ, ಪಪಾಯ ಸಾಲಡ್ ಅಂತ. ರಾ ಪಪಾಯ, ಅದನ್ನು ಅಷ್ಟೇ, ಹಣ್ಣಾಗಿರೋದಲ್ಲ, ಕಾಯಿ ಪಪಾಯದಲ್ಲಿ ಮಾಡ್ತಾರೆ. ಉದ್ದುದ್ದ ಅದನ್ನ ಹೆಚ್ಚಿಬಿಟ್ಟು ಚೆನ್ನಾಗಿರುತ್ತೆ. ಸೊ ಎನಿವೇಸ್ ಟ್ರೈ ಮಾಡಿ ನೋಡಿ ಒಂದ್ಸರಿ, ಚೆನ್ನಾಗಿರುತ್ತೆ ಒಂದ್ಸರಿ ಡಿಫ್ರೆಂಟ್ ಆಗಿ ಮಾವಿನಕಾಯಿ ಜೊತೆ ತಿನ್ನೋಕ್ಕೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಡಿಯೋದಲ್ಲಿ ಬೇಗ ಸಿಗ್ತೀವಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅದೇ ತನಕ ಖುಷಿ ಆಗಲಿ. ಬಾಯ್ ಬಾಯ್. ಉಮ್ಮಾಫು ಬೇಡ, ಇವತ್ತಿಂದ ನಾವು ಚೇಂಜ್ ಮಾಡ್ತಾ ಇದೀವಿ. ಉಮ್ಮಾಫು ಅದು ಯಾರಿಗೂ ಅರ್ಥನೂ ಆಗೋದಿಲ್ಲ. ಮುಂಚೆ ಇರೋರಿಗೆ ಗೊತ್ತಾಗುತ್ತೆ, ಹೊಸದಾಗಿ ನೋಡೋರಿಗೆ ಉಮ್ಮಾಫು ಏನಂತನೂ ಅರ್ಥ ಆಗೋದಿಲ್ಲ. ಸೊ ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದೀವಿ ನಾವು ಇವತ್ತಿಂದ. ಉಮ್ಮಾಫು ಕ್ಯಾನ್ಸಲ್, ಓಕೆ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಟಾಟಾ ಬಾಯ್ ಬಾಯ್. ಓಕೆ, ಬರುತ್ತಾ ಅಂತ ನೋಡಿದ್ದು ಉಮ್ಮಫು ಅಂತ. ಎನಿವೇಸ್ ಅಂತ ಹೇಳಿದ್ರೆ ಸಾಕು, ಹಿಂಗೆ ಅಂತ ಮಾಡು ನೀನು, ಉಮ್ಮಫು ಅಂತ ಹೇಳ್ಬಿಡಿ, ಹಿಂಗೆ ಮಾಡಿ ನೋಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ ಬಾಯ್ ಬಾಯ್ ಮಾಡು. ಅಷ್ಟು ಸಾಕು, ಸರಿ. ಸೊ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅದೇ ತನಕ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. See? That's good. So practice ಆಯ್ತು ನಮ್ಗೆ ಈ ವ್ಲಾಗ್ ಅಂದ್ರೆ. Anyways, ಟಾಟಾ ಬಾಯ್ ಬಾಯ್ guys. Okay.